ನೋಡಿ, ಎಲ್ಲರನ್ನು ಯಾರಿಗೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ಖಂಡಿತ ಈ 5 ಬೆರಳುಗಳು ಸರಿಯಾಗಿಲ್ಲ, ಒಂದು ಉದ್ದ ಒಂದು ಗಿಡ್ಡ ಎಲ್ಲ ಇದೆ. ಅವಕಾಶಗಳು ಬರ್ತದೆ, ಇಂದಲ್ಲ ನಾಳೆ ಅವಕಾಶಗಳು ಬರ್ತದೆ. ಒಂದು ಪಕ್ಷ ಇದ್ದದ್ರಿಂದ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತ ಕೆಲಸಗಳಾಗಿದೆ. ಇವತ್ತು ಪಕ್ಷ ಇಲ್ಲ ಅಂತ ಆದಾಗ ಇಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂತ ಆದ್ರೆ ನಾವು ಇವತ್ತು ಯಾರಾದ್ರೂ ಎದುರು ಹೋಗಿ ಮಾತಾಡ್ಲಿಕ್ಕಿದ್ಯಾ? ನಮ್ಮ ಭಾಗದ ರಸ್ತೆ ಮಾಡಿಕೊಡ್ಲಿಕ್ಕಿದ್ಯಾ? ನಮ್ಮದ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ನಿಂತುಕೊಂಡು ಮಾತಾಡಿಕೊಂಡು ಶಾಲ್ ಹಾಕೊಳ್ಳಿಕ್ಕಂತ ವ್ಯವಸ್ಥೆಗಳಿದೆಯಾ? ಅಲ್ಲ, ಒಬ್ಬ ತಹಸೀಲ್ದಾರ್, ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ ಯಾವುದೇ ಅಧಿಕಾರಿ ಇದೆ, ಅವರ ಹತ್ರ ಮಾತಾಡುವಂತ ಯೋಗ್ಯತೆ ನಮಗೆ ಏನಾದ್ರೂ ಸಿಕ್ಕಿದೆ ಅಂತ ಹೇಳಿದ್ರೆ, ನಮ್ಮ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ, ನಾವು ಅದರಲ್ಲಿ ಕಾರ್ಯಕರ್ತರು, ಅದರಿಂದ ನಮಗೆ ಆಗಿ ಸಿಕ್ಕಿದೆ. ಎಲ್ಲರೂ ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನನ್ನಿಂದ ಎಷ್ಟೋ ಒಳ್ಳೆ ಕಲಿತವರು ನೀವೆದುರು ಕೂತವರು ಇರಬಹುದು, ಎಲ್ಲರೂ MP ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮಿನಿಸ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಈ ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೋಗ ಮತ್ತೆ ಭಾಗ್ಯ ಅಂತ ಹೇಳ್ತಾರೆ. ಎಷ್ಟೋ ಜನ ಒಳ್ಳೊಳ್ಳೆ ಕಲಿತವರು ಸಿದ್ದರಾಮಯ್ಯ ಅವರಿಂದ 4 ಪಟ್ಟು ಕಲಿತವರು ವಿಜ್ಞಾನಿಗಳು, ಅವರು ಇವರು ಈ ದೇಶದಲ್ಲಿ ಇದ್ದಾರೆ, ಈ ರಾಜ್ಯದಲ್ಲಿ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಯೋಗ ಭಾಗ್ಯ ಅಂತಾರೆ. ಆ ಯೋಗ ಭಾಗ್ಯಗಳು ಕೂಡಿ ಬಂದಾಗ, ಆ ಜನರ ಸಹಕಾರ ಸೇರಿದಾಗ ಅದು ಕೂಡಿ ಬರುವಂತ ಕೆಲಸಗಳಾಗ್ತದೆ. ನಾವು ಏನು ಬೇಕು, ನಮ್ಮ ಪ್ರಶ್ನೆಗಳಿಗೆ ಉತ್ತರ ತಾವು ಹುಡುಕಬೇಕಾಗ್ತದೆ. ನಾವು ತಳಮಟ್ಟದಲ್ಲಿ ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ. ಯಾಕೆ ಹಿಂದೆ ಬಿದ್ದಿದ್ದೇವೆ? ನಾವು ಈ 2 ವರ್ಷದಲ್ಲಿ ನಾನು ಸರ್ವೆ ಮಾಡಿದಂತ ರೀತಿಯಲ್ಲಿ ನಾವು ತಳಮಟ್ಟಕ್ಕೆ ಹೋಗುವುದರಲ್ಲಿ ನಾವು ಹಿಂದೆ ಬಿದ್ದಿದ್ವಿ. ಯಾಕೆ ಹಿಂದೆ ಬಿದ್ದಿದ್ವಿ? ಲ್ಯಾಕ್ ಆಫ್ ಎಜುಕೇಶನ್. ಅಂದ್ರೆ ಡಿಗ್ರಿ ಮಾಡಿಲ್ಲ ಅಂತ ನಾನು ಹೇಳುವುದಲ್ಲ. ಲ್ಯಾಕ್ ಆಫ್ ಎಜುಕೇಶನ್, ಅವ್ರಿಗೆ ಪಾರ್ಟಿ ಬಗ್ಗೆ ಮಾಹಿತಿಗಳಿಲ್ಲ, ಅವರು ಮಾತಾಡುವ ರೀತಿ ನೀತಿಗಳಿಲ್ಲ, ಅವರ ವ್ಯವಸ್ಥೆಗಳು ಸರಿ ಇಲ್ಲ. ನೋಡಿ, ನಾನು ಹೇಳ್ತೀನಿ, ಒಬ್ಬನ ಡ್ರೆಸ್ ಕೋಡ್ ಕೂಡ ಒಬ್ಬನ ಯೋಗ್ಯತೆಗೆ, ಒಬ್ಬನ ಗೌರವಕ್ಕೆ ಅದು ಗೌರವ ಕೊಡುವಂತ ಕೆಲಸವನ್ನು ಮಾಡ್ತದೆ. ಒಂದು ಒಳ್ಳೆಯ ಡ್ರೆಸ್ ಮಾಡಿ ನೀವು ಹೋಗಿ ಅಂತೆ ಜನ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾತಾಡೋದ್ರಲ್ಲಿ ಒಬ್ಬ ಸಿಸ್ಟಮ್ಯಾಟಿಕ್ ಆಗಿ ಇರ್ಲಿ ಅಂತೆ ಜನ ಅವರ ಮಾತನ್ನು ಕೇಳ್ತಾರೆ. ಏನೋ ಯಥಾಬದ್ಧ ಡ್ರೆಸ್ ಹಾಕೊಂಡು ಏನೋ ಮಾಡದೆ ಹಾಗೆ ಹೋಗಿ ಅಂತ ಒಂದು ಕಾರ್ಯಕ್ರಮಕ್ಕೆ ಯಾರು ನಿಮ್ಮನ್ನು ಗಣನೆಗೆ ತಗೊಳ್ತಾರೆ? ಯಾರು ತಗೊಳ್ಳೋದಿಲ್ಲ. ಬತ್ತಿ ಹೋಗಿ ಅಂತ ಹೇಳ್ತಾರೆ. ನಿಮ್ಮ ಮಾತು ಚೆನ್ನಾಗಿರ್ಲಿ ಅಂತೆ ಎಲ್ಲರೂ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ. ನಮ್ಮ ಡ್ರೆಸ್ ಕೋಡಿನಿಂದ, ನಮ್ಮ ಮಾತಿನಿಂದ, ನಮ್ಮ ನಡತೆಯಿಂದ ಎಲ್ಲದೂ ಕೂಡ ಈ ಸಮಾಜ ಅದನ್ನು ಅನುಸರಿಸ್ತಾ ಇರ್ತದೆ, ಅದನ್ನು ನೋಡ್ತಾ ಇರ್ತದೆ. ಅದರ ಮೇಲೆ ನಮಗೆ ಸಿಗುವಂಥ ಗೌರವಗಳು ಸಿಗ್ತದೆ. ನಾನು ಹೇಳ್ತಿರೋದು ಇಷ್ಟೇ, ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ, ನಮ್ಮ ವಲಯ ಅಧ್ಯಕ್ಷರುಗಳಿಗೆ ಅವರು ತಳಮಟ್ಟದಲ್ಲಿ ಹೋಗಿ ಅವರು ಒಂದು ಮನೆಯನ್ನು ತಲುಪುವಂಥವ್ರು. ಅವರಿಗೆ ಮಾರ್ಗದರ್ಶನ, ನೀವೆಲ್ಲ ಫ್ರಂಟ್ ರನ್ನರ್ಸ್, ಯು ಆರ್ ಆಲ್ ದ ಫ್ರಂಟ್ ರನ್ನರ್ಸ್ ಆಫ್ ದಿಸ್ ಪಾರ್ಟಿ, ಸೊ ಯು ಹ್ಯಾವ್ ಟು ಎಜುಕೇಟ್ ದೆಮ್. ಅವನು ತಪ್ಪಿದ್ರೆ ಅವನನ್ನು ತಿದ್ದುವಂಥ ಕೆಲಸ ನೀವು ಮಾಡಬೇಕು, ಅವನಿಗೆ ಮಾರ್ಗದರ್ಶನ ಕೊಡಬೇಕು. ಬೂತ್ ಅಧ್ಯಕ್ಷ ಏನು ಮಾಡಬೇಕು? ಅಲ್ಲಿ ಹೋಗಿ ತಳಮಟ್ಟದಲ್ಲಿ ಆ ಗ್ರಾಮದಲ್ಲಿ ಎಷ್ಟು ಮನೆ ಇದೆ, ಎಷ್ಟು ಓಟು ನಮಗೆ ಹಿಂದೆ ಬಂದಿದೆ, ಇವಾಗ ಎಷ್ಟು ಬಂದಿದೆ, ಎಷ್ಟು ಅದನ್ನು ಸಮತೋಲನ, ನಾವು ಅದರಲ್ಲಿ ಲೀಡ್ ಬರಲಿಕ್ಕೆ ಪ್ರಯತ್ನ, ಸಮತೋಲನವನ್ನು ಹೇಗೆ ಮಾಡಬಹುದು, ಎಲ್ಲರ ಪ್ರೀತಿಯನ್ನು ಗಳಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಬರೀ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಲ್ಲ, ಇಟ್ಸ್ ಇಂಪಾಸಿಬಲ್ ಟಾಸ್ಕ್. ಯು ಹ್ಯಾವ್ ಟು ಗೇನ್ ದ ವೋಟ್ ಫ್ರಮ್ ಅದರ್ ಪೀಪಲ್. ಯಾರು ಸೈಲೆಂಟ್ ಆಗಿದ್ದಾರೆ, ಯಾರು ಸಮಾನ ಮನಸ್ಕರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಇವರಿಗೆ ಸ್ಪಂದನೆ ಮಾಡಿದರೆ ಮಾತ್ರ, ಪ್ರೀತಿ ವಿಶ್ವಾಸದಿಂದ ಮಾತ್ರ ಜನರನ್ನು ನಮ್ಮ ಕಡೆಗೆ ಎಳೆಯುವಂತ ಕೆಲಸವನ್ನು ಮಾಡಬಹುದು. ಹೌದು, ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಪಕ್ಷ ಅಂತ ಹೇಳಿದ ಮೇಲೆ ಭಿನ್ನಾಭಿಪ್ರಾಯ ಇಲ್ಲದ ಪಕ್ಷ ಯಾವುದೂ ಇಲ್ಲ. ನಮ್ಮ ಪಕ್ಷದಲ್ಲೇ ಕಡಿಮೆ. ಬೇರೆ ಪಕ್ಷದಲ್ಲಿ ನೀವು ನೋಡಿದ್ರೆ ಭಿನ್ನಾಭಿಪ್ರಾಯ ಅಂದ್ರೆ ಅದು ಬೆಂಕಿ ಹತ್ತಿಕೊಂಡಿದೆ. ನಮ್ಮದ್ರಲ್ಲಿ ಅಂಥದ್ದೇನಿಲ್ಲ. ನಾವು ನಮ್ಮನ್ನು ನಾವು ದೂರುವಂತ ಕೆಲಸವನ್ನು ಮಾಡಬಾರ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಒಬ್ರು ಏನಾದರೂ, ನಾನು ಆಗೊಂದು ಉದಾಹರಣೆ ಕೊಟ್ಟೆ, 2 ಉದಾಹರಣೆ ಕೊಟ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ. ಒಂದು ಕಡೆ ನಾವು 1 ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಮೊನ್ನೆ ತಾನೇ ಮಾಡಿದ್ವಿ. ಆ ಕಾಮಗಾರಿ ಅನುಮೋದನೆಗೆ ಹೋಗಿದ್ದು 2019ರಲ್ಲಿ. ಆ ಭಾಗದಲ್ಲೆಲ್ಲ ಬಿಜೆಪಿ ಕಾರ್ಯಕರ್ತರ ಮನೆ ಇದೆ. ಅದಕ್ಕೆ ಒಂದು ಪತ್ರ ಕೊಟ್ಟರೆ 1 ಕೋಟಿ ರೂಪಾಯಿ ಬರ್ತದೆ ನಮಗೆ.
ಆ ಭಾಗದವರೊಂದು 10-15 ಮನೆಯವರು ಬಂದು ನನ್ನ ಹತ್ರ ಹೇಳಿದರು, ನೋಡಿ ಇದಕ್ಕೊಂದು ಪತ್ರ ಕೊಡಿ, ನಾವು ಈ ಕಾಮಗಾರಿ ಇಲ್ಲಿ ಮಾಡಿದರೆ, ಈ ರಸ್ತೆಯನ್ನು ಮಾಡಿದರೆ ನಾವು 10-15 ಮನೆಯವರು ನಾವೆಲ್ಲ BJP ಅವರು ಇದ್ದಾರೆ, ನಾವು ನಿಮಗೆ ಸಹಕಾರ ಕೊಡ್ತೀವಿ, ನಮಗೆ ಇಷ್ಟವರೆಗೆ ಆಗಲಿಲ್ಲ, ನಾವು ನಿಮಗೆ ಮತವನ್ನು ಹಾಕ್ತೀವಿ. ನಾವು ಕೂಡ ಅವರ ಹತ್ರ ಭರವಸೆಯನ್ನು ತಗೊಂಡು, ನಾವು ಇಲ್ಲದಿದ್ರೆ 1 ಕೋಟಿ ಹೋಗ್ತದೆ, ಅದಕ್ಕೆ ಒಂದು ಪತ್ರವನ್ನು ಕೊಟ್ಟಿವಿ. ಕಾಮಗಾರಿ ಅಲ್ಲಿಂದ ಬಂದ ಅವ್ರ ಹತ್ರನೇ ಫ್ಲೆಕ್ಸ್ ಹಾಕಿ ಅವ್ರ ಹತ್ರನೇ ಶಿಲಾನ್ಯಾಸವನ್ನು ಕೂಡ ನಾವು ಮಾಡಿಸಿದ್ದೀವಿ. ನಮ್ಮ ಬೂತ್ ಅಧ್ಯಕ್ಷರು ಏನು ಮಾಡಿದ್ರು, ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಮಾಡಿದರು, ವಾಟ್ಸಪ್ಪಲ್ಲಿ ಬಡ್ದು ಹಾಕಿದ್ರು, ಕಾಂಗ್ರೆಸ್ ಶಾಸಕರಿಂದ BJP ಮನೆಗಳಿಗೆ ರಸ್ತೆ ನಿರ್ಮಾಣ ನಮಗೆ ಇಲ್ಲ. ಎಲ್ಲ ಅವನ ಇರುವ 500 ಗ್ರೂಪಲ್ಲಿ ಬಡ್ದು ಹಾಕಿದ. ಈ 500 ಜನರಿಗೆ ಏನಾಯಿತು, ನಿಜ ಪರಿಸ್ಥಿತಿ ಹಾಗೇನಲ್ವ, ಅಲ್ಲಿ ಇರೋದು BJP ಮನೆ, 1 ಕೋಟಿ ಬಂದಿರೋದು ಅಲ್ಲಿಗೆ. ಎಲ್ಲ ಒಂದು ಮರೆ ಇಂಚಾಣ ತುಳಿ ಮೇರು ಮಂತ್ರಿ ಇಂಚನಿ ಮೇರು ತುಂಬ BJP ಇತ್ತೇರಿ ಬರಲು ಆಗ್ಲಿಕ್ಕೆ ಬರೋದಿಲ್ಲ. 10-15 ದಿವಸ ನಂತರ ಇವು ನನಗೆ ಸಿಕ್ಕಿದ. ಹಾಗೆ ಹೇಳಿದ್ರೆ, ಏನು ಮರೆ ನೀನು ಬಡ್ದು ಇದನ್ನು ಚರ್ಚೆ ಮಾಡಬೇಕು, ನಿಮ್ಮಲ್ಲಿರುವಂಥ ಪ್ರಮುಖರು ಯಾರಿದ್ದಾರೆ, ಹಿರಿಯರಿದ್ದಾರೆ, ಅವರ ಹತ್ರ ಚರ್ಚೆ ಮಾಡಬೇಕು, ಇದರ ಸತ್ಯ ವಿಚಾರಗಳನ್ನು ತಿಳ್ಕೊಳ್ಬೇಕು, ಆನಂತರ ನೀವು ಅದರ ಬಗ್ಗೆ ಮಾತಾಡಬೇಕು. ಯಾವುದನ್ನು ತುಲನೆ ಮಾಡದೆ ನೀವು ಈ ಥರ ಮಾಡಬಾರ್ದು. ಅದು ಈ ರೀತಿ ಆಗಿದೆ ಮರೆ, ಈ ರೀತಿ ಆಗಿದೆ. ಓ ಸರ್ ಹೌದಾ ಮರೆ, ನನಗೆ ಗೊತ್ತಿರಲಿಲ್ಲ ಸರ್, ಸಾರಿ ಅಂತ ಹೇಳ್ಬಿಟ್ಟು ಅವನು ವಾಟ್ಸಪ್ಪಲ್ಲಿ ಡಿಲೀಟ್ ಮಾಡಿದ. ಡ್ಯಾಮೇಜ್ ಮಾಡಿ ಆಗಿದೆ ಅವನಿಗೆ, ಅಷ್ಟು ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಾಗಿದೆ. ಇದಕ್ಕೆ ನಾನು ಹೇಳುವಂಥದ್ದು, ದಯಮಾಡಿ ತಪ್ಪು ಮಾಹಿತಿಗಳ ಬಗ್ಗೆ ಸರಿಯಾದ ಯಾವುದೂ ಕೂಡ ಅಂಥ ಕೆಲಸಗಳಿಗೆ ಹೋಗುವುದಿಲ್ಲ. ಕೆಲವು ಪರಿಸ್ಥಿತಿ ಸಮಯದಲ್ಲಿ, ಈಗ ಬಿರುವಾಯಲ್ಲೂ ಇದೇ ರೀತಿ ಇದೆ. ಒಂದು ಕೆಲವು ಪರಿಸ್ಥಿತಿಯನ್ನು ಸರಿದೂಗಿಸ್ಲಿಕ್ಕೆ 1 ಕೋಟಿ ಬರ್ತದೆ. ಆ 1 ಕೋಟಿ ಹಾಗೇನೆ ಹೋಗೋದಕ್ಕೆ ಇಲ್ಲಿ ಬಂದು ನನಗೆ 20 ಕೋಟಿ ಸಿಕ್ಕಿದ್ರು ಪುಣ್ಯ ಅಲ್ಲ. ನಮಗೊಂದು 2-3 ಮನೆಗಳು ನಮ್ಮ ಬಗ್ಗೆ ಬರ್ತಾ ಇಲ್ಲ. ಮೊನ್ನೆ ಇನ್ನೊಂದು ಕಡೆ ಹೋಗುವಾಗ ಅಲ್ಲೊಂದು 10 ಮನೆಯವರು ಬಂದಿದ್ರು. ಅವರೆಲ್ಲ ನನ್ನ ಹತ್ರ ಹೇಳು, ನಾವೆಲ್ಲ BJP, ನಾವು ಇಷ್ಟವರೆಗೆ ಕಾಂಗ್ರೆಸ್ಗೆ ಓಟ್ ಹಾಕಲಿಲ್ಲ, ಆದರೆ BJP ಅವರು ಇವತ್ತಿನವರೆಗೆ ನಮಗೊಂದು ರಸ್ತೆಯನ್ನು ಮಾಡಿಕೊಡಲಿಲ್ಲ. ನೀವು ರಸ್ತೆಯನ್ನು ಮಾಡಿಕೊಟ್ರೆ ನಾವು ನಿಮಗೆ ಈ 9-10 ಮನೆಯವರು ಕೂಡ ನಿಮಗೆ ಓಟನ್ನು ಹಾಕ್ತೀವಿ ಅಂತೇಳಿ. ನಾನು ಏನು ಮಾಡಬೇಕು ಹೇಳಿ? ಆ 9-10 ಮನೆಯವರ ಓಟನ್ನು ತಗೊಳ್ಬೇಕಾ ಬಿಡಬೇಕಾ? ಏನು ಮಾಡಬೇಕು? ತಗೊಳ್ಬೇಕು. ನಾನು ಅದನ್ನು ನಿಮಗೆ ಹೇಳೋದು, ನೀವು ನಿಮ್ಮ ಕಾರ್ಯಕರ್ತರಿಗೆ, ನೀವು ನಿಮ್ಮ ಶಿಷ್ಯರಂದ್ರೆ ಯಾರಿದ್ದಾರೆ, ನಿಮ್ಮ ಕೆಳಗಡೆ ಕೆಲಸ, ಇದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಅವ್ರಿಗೆ ಈ ಥರ ನಾವು ಮನೆಯನ್ನು ವಾಪಸ್ ತಗೊಳ್ಬೇಕು. ನರಿಮುಗುರಿನ ಒಂದು ವಿಚಾರ ಹೇಳ್ತೀನಿ. ಒಂದು ಲೇಔಟ್ ಇದೆ, ಒಳ್ಳೆ ಇದ್ದಾರೆ ಕೂತೋ. ನರಿಮುಗಿನ ಒಂದು ಲೇಔಟ್ ಅಲ್ಲಿ 25 ಮನೆಗಳಿದೆ. 25 ಮನೆಗಳು ಇವತ್ತಿನವರೆಗೆ ನೀರಿಲ್ಲ, ಇವತ್ತಿನವರೆಗೆ ಕರೆಂಟ್ ಇಲ್ಲ. ನಾವು ಸ್ಟ್ರೀಟ್ ಲೈಟ್ ಅನ್ನು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕಿದೀವಿ. 25 ಮನೆಯವರು ಕೂಡ ಬಂದು ನಮಗೆ ಮೊನ್ನೆ ಆಹಾರ ಹಾಕಿ, ನಾವು ಇನ್ನು ಮುಂದೆ ನಿಮ್ಮ ಬೂತ್ ಮೀಟಿಂಗು ನಮ್ಮ ಮನೆಯಲ್ಲಿ ಮಾಡಬೇಕು, ನಾವು 25 ಮನೆಯವರು ಕೂಡ ನಿಮ್ಮ ಹಿಂದೆ ಇದ್ದೀವಿ, ಮುಂದೆ ಯಾವತ್ತು ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಈ ಥರ ಮತಗಳನ್ನು ನಾವು ಗಳಿಸುವಂಥ ಕೆಲಸಕ್ಕೆ ನೀವು ನಿಮ್ಮ ಸಹಪಾಠಿಗಳಿಗೆ, ನಿಮ್ಮ ಬ್ಲಾಕ್ಗಳಿಗೆ, ನಿಮ್ಮ ಜನರಿಗೆ ಹೇಳಬೇಕಾಗ್ತದೆ. ದಿವಸಕ್ಕೆ ನಾನು 5 ಓಟಿಗಾಗಿ ಟಾರ್ಗೆಟ್ ಮಾಡ್ತೀನಿ. 5 ಓಟು ನಾವು ಸಮಾನ ಮನಸ್ಕರು ಇರ್ಬೋದು, ನಮಗೆ ಓಟ್ ಹಾಕದವರನ್ನು ನಮ್ಮ ಕಡೆಗೆ ಸೆಳೆಯುವಂಥ ಕೆಲಸ ನಮ್ಮ ಟಾರ್ಗೆಟ್. ಲೆಕ್ಕ ಹಾಕಿ 365 ಡೇಸ್ ಇಂಟು 60 ಎಷ್ಟು ಮತ ತಗೋಬೋದು ಅಂತ. ಸೊ ನಾವು ಇದನ್ನು ಮಾಡುವಂಥ ಕೆಲಸ. ನೀವು ಒಬ್ಬೊಬ್ಬರು 5 ಮತಗಳನ್ನು ತಗೊಳ್ಳಿ. 5 ಮತ ನಾನು ಕೇಳೋದು, ಒಂದು ತಿಂಗಳಿಗೆ ಯು ಟಾರ್ಗೆಟ್ ಫಾರ್ 5 votes. ಯಾಕೆ ಆಗೋದಿಲ್ವಾ? ಅಕ್ರಮ ಸಕ್ರಮ ನಿಮ್ಮ ಕೈಯಲ್ಲಿದೆ. 94C ಇದೆ, 94CC ಇದೆ. ಎಷ್ಟೋ ಇದು ಬರ್ತದೆ, ಏನು ಬರ್ತದೆ, ಬೋರ್ವೆಲ್ಗಳು ಬರ್ತದೆ, ಅನುದಾನಗಳು ಬರ್ತದೆ, ತಡೆಗೋಡೆಗಳು ಬರ್ತದೆ, ಕಿಂಡಿ ಅಣೆಕಟ್ಟು ಬರ್ತದೆ, ವೆಹಿಕಲ್ ಬರ್ತದೆ, ಸ್ಟಿಚಿಂಗ್ ಮಿಷನ್ ಏನದು ಟೇಲರಿಂಗ್ ಮಿಷನ್ ಬರ್ತದೆ, ಕೋಳಿ ಬರ್ತದೆ, ಹಸು ಬರ್ತದೆ. ಏನು ಬರುವುದಿಲ್ಲ, ಏನು ಸರ್ಕಾರದ ಯೋಜನೆಗಳಿಲ್ಲ. ನಾವು ಪಡ್ಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದೇವೆ, ನಾವು ಅದನ್ನು ಹೇಳುವಲ್ಲಿ ಹಿಂದೆ ಬಿದ್ದಿದ್ದೀವಿ. ಟೈಲರಿಂಗ್ ಮಿಷನ್ಗೆ ಯಾರು ಹೇಳುವರಿಲ್ಲ, ಅವರೇ ಬರುವಂಥದ್ದು. ಯಾಕಂದ್ರೆ ನಮ್ಮ ಬೂತ್ ಅಧ್ಯಕ್ಷನಿಗೆ, ವಲಯ ಅಧ್ಯಕ್ಷನಿಗೆ ಇದರ ಬಗ್ಗೆ ಮಾಹಿತಿಗಳೇ ಇಲ್ಲ, ಅವನಿಗೆ ಎಜುಕೇಶನ್ ಇಲ್ಲ. ಇದಕ್ಕಾಗಿ ನಾವು ಈಗೊಂದು ಆ್ಯಪ್ ಮಾಡ್ತಾ ಇದ್ದೀವಿ. ನಾವೇ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡಿ ತಲಾ ಮಟ್ಟದಲ್ಲಿ ಕೂಡ ಆ್ಯಪಿನಲ್ಲಿ ಅವನು ಕಳೆದ ಬಾರಿ ಎಷ್ಟು MP ಎಲೆಕ್ಷನಲ್ಲಿ ಬಂದಿದೆ, MLA ಎಲೆಕ್ಷನಲ್ಲಿ ಬಂದಿದೆ, ಅವನ ಬೂತಲ್ಲಿ ಎಷ್ಟು ಮನೆಗಳಿದೆ,
ಅದರ ಯಜಮಾನರು ಯಾರು 18 ವರ್ಷ ನೆಕ್ಸ್ಟ್ ಇಯರ್ಗೆಲ್ಲ ಆಗ್ತಾರೆ, ಅವನ ಬೂತಿಗೆ ಎಷ್ಟು ನಾವು ಅನುದಾನಗಳು ಬಂದಿದ್ದೇವೆ, ಅಲ್ಲಿ ಏನಾದರೂ ಡಿಮಾಂಡ್ಗಳಿದೆಯಾ, ಇದನ್ನೆಲ್ಲ ಅವನು ಅಪ್ಲೋಡ್ ಮಾಡಬೇಕು. ಆ ಭಾಗದ ಪ್ರಮುಖರೆಲ್ಲ ಅದನ್ನು ನೋಡುವಾಗೆ ಒಂದು ಆ್ಯಪ್ ಅನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಇದರಿಂದ ಮತ್ತೆ ಕ್ಯಾಟಗರಿ ಕೂಡ ಮಾಡ್ತೀವಿ, A and B ಕ್ಲಾಸ್. ನಾಡಿದ್ದು ನೀವೇನಾದರೂ ಮನೆಗಳಿಗೆ ಟಾರ್ಗೆಟ್ ಮಾಡಬೇಕಿದ್ರೆ ಅಲ್ಲಿ A and B ಕ್ಲಾಸ್ ಟಾರ್ಗೆಟ್ ಮಾಡಿ ಅದನ್ನು ಮನೆಗಳನ್ನು ಕೂಡ ನಾವು ಗುರುತಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದನ್ನೆಲ್ಲ ಯಾಕೆ ಕಾರ್ಯಾಗಾರ ಅಂತ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ನಾವೆಲ್ಲ ಎಜುಕೇಷನ್ ಆಗಬೇಕು. ಇವತ್ತು ಸುಧೀರ್ ಮರೋಳಿ ಅವರು ಒಂದಷ್ಟು ವಿಚಾರ, ನಿಮಗೆ ಸ್ವಲ್ಪ ವಿಚಾರಗಳನ್ನು ಯಾಕೆ ಹೇಳಿದೆ, ನಾನು ಹೇಳಿದೆ ಜಾಸ್ತಿ ಹೇಳಬೇಡಿ, ಅವರೆಲ್ಲ ಆಲ್ ಮೆಚೂರ್ಡ್ ಪೀಪಲ್, ಅವರೆಲ್ಲ ಪಕ್ಷದಲ್ಲಿ ಸೀಸನ್ ಪೊಲಿಟಿಷಿಯನ್ಸ್ ಅಂತ ಹೇಳ್ತಾರೆ. ಮರವನ್ನು ಏನು ನೀರಲ್ಲಿ ಹಾಕಿ ಇಟ್ಟಿಟ್ಟು ಸೀಸನ್ ಮಾಡ್ತಾರೆ ಅಂತ ಹೇಳ್ತಾರೆ, ಮತ್ತೆ ಏನಾಗೋದಿಲ್ಲ. ಹಾಗೆ ಇವರೆಲ್ಲ ಪಕ್ಷದಲ್ಲಿ ಇದ್ದು ಬೆಳೆದು ಬಂದವರು, ಅವರಿಗೆ ಹೆಚ್ಚಿನ ಕಾರ್ಯಾಗಾರ ಅಗತ್ಯ ಇಲ್ಲ. ಆದರೆ ನಾವು ಬೇಸ್ಮೆಂಟಲ್ಲಿ ನಮ್ಮ ಕ್ವಶನ್ ಒಂದೇ, ನಮ್ದು ಎಲ್ಲ ಸರಿ ಇದೆ, ಜನ ಯಾಕೆ ನಮ್ಮನ್ನು ಸ್ವೀಕಾರ ಮಾಡ್ತಾ ಇಲ್ಲ? ಬಾಕಿ ಪಕ್ಷದವರು ಯಾವ ಮೇಲೆ ಓಟ್ ಕೇಳ್ತಾರೆ? ಧರ್ಮದ ಬಗ್ಗೆ ಮಾತ್ರ ಕೇಳ್ತಾರೆ, ಬರೀ ಧರ್ಮದ ಬಗ್ಗೆ ಮಾತ್ರ ಓಟ್ ಕೊಡ್ತಾರೆ. ಧರ್ಮದ ಬಗ್ಗೆ ಅರಿವನ್ನು ನಾವು ಮುಟ್ಟಿಸ್ಬೇಕು. ನಾವು ಕೂಡ ನಮ್ಮವರು ಅಲ್ಲಿ ಸೋಷಿಯಲ್ ಫಂಕ್ಷನ್ಸ್ ಆಗುವಾಗ, ಒಂದು ದೇವಸ್ಥಾನದ ಕಾರ್ಯಕ್ರಮ ಆದರೆ, ಒಂದು ದೈವಸ್ಥಾನದ ಕಾರ್ಯಕ್ರಮ ಆದರೆ, ಒಂದು ಸಾರ್ವಜನಿಕ ಪೂಜೆಗಳಾದರೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ದಯಮಾಡಿ ನಿಮ್ಮ ಹತ್ರ ಎಲ್ಲ ನಾನು ಹೆಚ್ಚೇನು ಮಾತಾಡೋದಿಲ್ಲ. ದಯಮಾಡಿ ನಮ್ಮನ್ನು ನಾವು ನಮ್ಮ ಮುಖಂಡರನ್ನು, ನಮ್ಮನ್ನು, ಇನ್ನೊಬ್ಬರು ನಮ್ಮ ಪಕ್ಷದವರನ್ನು, ಪಕ್ಷದಲ್ಲಿ ಊರಲ್ಲಿ ಒಬ್ಬರಿಗೆ ಸರಿ ಇಲ್ಲದಿರುವುದು ಕಾಮನ್. ಅದರಲ್ಲಿ ಏನು ಒಬ್ಬರಿಗಾದರೂ ಯಾರಿಗಾದರೂ ಒಬ್ಬರಿಗೆ ಅಲ್ಲಿ ಮನಸ್ಸಿನಲ್ಲಿ ವ್ಯತ್ಯಾಸಗಳು ಸರಿ ಇಲ್ಲದಿರುವುದಿಲ್ಲ, ಈತೆಲ್ಲ ಇರ್ತದೆ. ಅದನ್ನು ಪಕ್ಷಕ್ಕೆ ತರಬೇಡಿ, ಪಕ್ಷವನ್ನು ದೂರ ಇಡಿ. ಅದರಿಂದ ಅಭಿವೃದ್ಧಿ ಕೆಲಸಗಳು, ಒಂದು ಒಳ್ಳೆಯ ಕೆಲಸ ಮಾಡಿದರೆ ಮೆಡಿಕಲ್ ಕಾಲೇಜ್ ಬಂದ ನಾವು ಎಷ್ಟು ಸಲ ಹಾಕಿದ್ದೀವಿ. ಆ ಮೆಡಿಕಲ್ ಕಾಲೇಜ್ ತರಬೇಕಿದ್ರೆ ನಾನು ಮತ್ತೆ ದೇವರ ಹತ್ರ ಎಷ್ಟು ಪ್ರಾರ್ಥನೆ ಮಾಡಿದಂತೆ ನನಗೊಬ್ಬರಿಗೆ ಗೊತ್ತು. ಬೆಳಿಗ್ಗೆ ಎದ್ದು ಶ್ಲೋಕ ಹೇಳುವಾಗಲೂ ದೇವರ ಹತ್ರ ಕೇಳ್ತಿದ್ದೆ, ದೇವರೇ ಒಮ್ಮೆ ಮೆಡಿಕಲ್ ಕಾಲೇಜನ್ನು ತಂದು ಕೊಡಿ ನಮಗೆ. ರಾತ್ರಿ ಮಲಗುವಾಗಲೂ ನಂದು ಪ್ರಾರ್ಥನೆ ಇದೆ. ಯಾಕೆ? ನನಗೊಬ್ಬರಿಗೆ ಆಸ್ಪತ್ರೆ ಬೇಕಂತ. ನನಗೊಬ್ಬರಿಗೆಲ್ಲ ನಮ್ಮ ಬಾಯಲ್ಲಿ ಹೇಳಿದೀವಲ್ಲ, ಈ ನಮ್ಮ ಹೇಮಣ ಶೆಟ್ಟಿ ಹೇಳ್ತಿದ್ರು ಲಾಸ್ಟಿಗೆ ಕೊನೆ ಭಾಷೆನಲ್ಲಿ ಹೇಳ್ತಿದ್ರು, ಮೆಡಿಕಲ್ ಕಾಲೇಜಿಗೆ ಬರ್ತದ ಇಲ್ವ ಅಂತಲ್ಲ, ನಮ್ಮ ಸಾಧನೆ ಇದೆ ಅಂತ. ಅವರಿಗೆ ಲಾಸ್ಟಿಗೆ ಡೌಟ್ ಆಗಲಿಕ್ಕೆ ಶುರುವಾಯಿತು. ಒಳ್ಳ ಮೆಡಿಕಲ್ ಕಾಲೇಜ್ ಬರೋದಿದ್ರೆ ಏನು ಮಾಡೋದು ಅಂತ ಅವರು ನನ್ನ ಹತ್ರ ಹೇಳಿಲ್ಲ. ಅವರ ಮನದಾರದ ಮಾತು ನನಗೆ ಅರ್ಥ ಆಯಿತು. ಕಡೆ ಭಾಷಣ ಮಾಡುವಾಗ ಹೇಳ್ತಾ ಇದ್ರು, ನಮ್ಮ ಮೆಡಿಕಲ್ ಕಾಲೇಜ್ ಬರದೇ ಇರಲಿ, ನಾವು ನಮ್ಮ ಹೋರಾಟವನ್ನು ಮಾಡ್ತಾನೆ ಇರ್ತೇವೆ. ನನಗೆ ಕಾನ್ಫಿಡೆನ್ಸ್ ಇತ್ತು, ಈ ಬಜೆಟಿನಲ್ಲೇ ಅದನ್ನು ತೋರಿಸಿ ವಿಶ್ವನಾಥ ರೈಗಳಿಗೆ, ನಮ್ಮ ಯಮುನ ಶೆಟ್ಟರಿಗೆ, ರಾಜರಾಮನಿಗೆ, ಡಾಕ್ಟರ್ ರಾಜರಾಮನಿಗೆ, ಇವರಿಗೆಲ್ಲ MS ಇರಲಿ, ನಮ್ಮ ಬಡಗಡೂರೆಲ್ಲ ಇರಲಿ, ನಾವೆಲ್ಲ ಚುನಾವಣಾ ಸಮಯದಲ್ಲಿ ಭಾಷಣ ಬಿಟ್ಟಿದ್ದೀವಲ್ಲ, ಹೋದಲ್ಲೆಲ್ಲ ಮೆಡಿಕಲ್ ಕಾಲೇಜ್ ತರ್ತೀವಂತ. ಈ ಬಾಯಿನ ಮಾತನ್ನು ಉಳಿಸು ದೇವರೇ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ. ನನಗೇನಲ್ಲಿ ಅದರಲ್ಲಿ ಗಂಟು ಬರ್ತದೆ ಅಂತಲ್ಲ, ನಾವು ಬಾಯಲ್ಲಿ ಕಕ್ತೀವಲ್ಲ, ಆ ಮಾತಿಗೆ ಬೆಲೆ ಬರುವುದು ಯಾವಾಗ ಅಂತ ಹೇಳಿದ್ರೆ, ನಾವು ಮಾತಲ್ಲಿ ಹೇಳಿದ್ದನ್ನು ಮಾಡಿ ತೋರಿಸಿದರೆ ಮಾತ್ರ. ನನ್ನ ಹಿಂದಿನಿಂದಲೇ ನನ್ನ ಅಭ್ಯಾಸನೇ ಇದೆ. ನನ್ನ ಅಕ್ಕ ಎಲ್ಲಾದರೂ ಇಲ್ಲಿ ಇರ್ಬೋದು, ಒಬ್ಳಿದ್ದಾರೆ ನಳಿನಿ ಶೆಟ್ಟಿ ಅಂತ, ಅವಳು ಯಾವಾಗಲೂ ಒಂದೊಮ್ಮೆ ಹೇಳ್ತಾರೆ, ಈ ಅಶೋಕ್ ರೈ ಹಿಂದಿನಿಂದಲಾಗಿ ಬಾಯಲ್ಲಿ ಹೇಳಿದ್ದನ್ನು ಹೇಗಾದರೂ ಮಾಡಿ ತೀರಿಸ್ತಾನೆ ಅಂತ ನಮ್ಮಲ್ಲಿ ಮನೆಯಲ್ಲಿ ಮಾತಾಡುವಾಗ ಹೇಳ್ತಾರೆ. ನನ್ನ ಕುಟುಂಬದವರು ಕೂಡ ಹಿಂದೆ ಇದ್ದಾರೆ, ಪೂರ್ತಿ ನನಗೆ ಸಹಕಾರ ಕೊಡುವವರು. ನಾನು ವಾರದಲ್ಲಿ ಒಂದು ದಿವಸ ಮನೆಗೆ ಹೋದರೆ ಆಯಿತು, ಬಾಕಿ ದಿವಸ ಇಲ್ಲೇ ಇರುತ್ತೆ. ಉದ್ಯಮವನ್ನು ಮಾಡ್ತಾ ಇದ್ದೆ. ಉದ್ಯಮವನ್ನು ಮಾಡಿದರೆ ನಾನು ವರ್ಷಕ್ಕೆ ಕಡಿಮೆ ಆದರೆ ಒಂದು 5 ರಿಂದ 6 ಕೋಟಿ ರೂಪಾಯಿ ಉತ್ಪತ್ತಿ ಮಾಡ್ತಾ ಇದ್ದೆ. ಈಗ ಉದ್ಯಮ ಒಂದು ಸೈಡಿಗೆ ಆಗಿದೆ. 4 ಬಿಲ್ಡಿಂಗ್ ಮಾಡೋದು, ಒಂದು ಬಿಲ್ಡಿಂಗಿಗೆ ಬಂದು ಬಿದ್ದಿದೆ. ಬೆಳಿಗ್ಗೆ ಬರುವಾಗ ಮನೆಯವರ ಹತ್ರ ಸ್ವಲ್ಪ ಬೈಗಳು ತಿನ್ಬೇಕು ಬರುವಂಥ ಪರಿಸ್ಥಿತಿ ಬಂದಿದೆ. ದಿನೋಣ ದುಡ್ಡು ಬದಲು ಓಡಿ ಬೋಪಣಿ ದಾದ ಇಂಚಾಕೊಂಡು ಅಂತ ಅಲ್ಲಿವರೆಗೆ ಮುಟ್ಟಿದೆ. ಆದರೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಪರಿಕಲ್ಪನೆ ಇಟ್ಕೊಂಡು ಈ ರಾಜಕೀಯಕ್ಕೆ ಬಂದಿದ್ದೀನಿ. ಬೇರೆ ಏನಿಲ್ಲ. ನನ್ನನ್ನು ಕೆಲವರಿಗೆ ನೋಡುವಾಗ ಹೇಳ್ತಾರೆ, ದಿಲೀಪ್ ಜೇರಿ, ಒಂದು ಶೆಟ್ಟಿ ನೋಡಿ, ಡೂಪ್ಲಿಕೇಟ್ ನಗುನಕ್ಕೆ ಗೊತ್ತಿಲ್ಲ. ಮತ್ತೆ ಸುಳ್ಳು ಹೇಳಲಿಕ್ಕೆ ಈಗ ಸ್ವಲ್ಪ ಕಲ್ತದ ಬರುವುದಿಲ್ಲ. ಒಮ್ಮೊಮ್ಮೆ ಆಗ್ತದೆ ನನಗೆ, ಸುಳ್ಳು ಹೇಳದಿದ್ರೆ ಆಗುದಿಲ್ಲ ಈ ರಾಜಕೀಯದಲ್ಲಿ ಅಂತ. ಅವನಿಗೆ ಸತ್ಯದನ್ನು ಇದ್ದಾಗ ಹೇಳಿದ್ರೆ ಅವನಿಗೆ ಕೋಪ ಬರ್ತದೆ. ಇಂಚು ರೇಂಜ ನಾವು ನಿಪು ಅಂತ ಹೇಳಿದ್ರೆ ಅವ್ನು ಖುಷಿ ಆಗ್ತದೆ. ಕೆಲವರು ಹೇಳ್ತಾರೆ, ಅಂದಿರು ಇಂಚೆ ನಿಪ ನೋಡಿ, ಅಂಚನೆ ಮಲ್
ನಮ್ಮ ಹೃದಯದಿಂದ ಬರಬೇಕಲ್ಲ. ಹೃದಯದಿಂದ ಎಲ್ಲಿ ಬರ್ತದೆ? ನಾನು ಸ್ಟ್ರಿಕ್ಟ್ ಇಲ್ಲ, ಯಾವುದಿಲ್ಲ. ನಾನು ಎಲ್ಲರ ಹತ್ರ ಒಂದು ಓಪನ್ ಮೈಂಡೆಡ್. ನನಗೇನು ಯಾರ ಹತ್ರನೂ ಕೋಪ ಇಲ್ಲ, ಯಾರ ಚಾಟಿಯನ್ನು ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಶೋಕ್ ರೈ ಹತ್ರ ಮಾತಾಡಲಿಕ್ಕೆ ನಿಮಗೆ ಪರ್ಮಿಷನ್ ಏನು ಬೇಡ. ನಾವೆಲ್ಲ ಗಟ್ಟಿಯಾದ ಪಕ್ಷವನ್ನು ಕಟ್ಟಬೇಕು, ಅಷ್ಟೇ ನನ್ನ ವಿನಂತಿ. ಗಟ್ಟಿಯಾದ ಪಕ್ಷವನ್ನು ಕಟ್ಟಬೇಕಾದ್ರೆ ಮಾಡೋದೇನು? ತಳಮಟ್ಟದಿಂದ ಬರಬೇಕು. ಆ ಬೂತ್ ಮಟ್ಟದಲ್ಲಿ ಏನಿದೆ ನಮ್ಮ ಡಿಫರೆನ್ಸ್, ನಮ್ಮ ನಾಯಕರು ಹೇಳ್ತಾ ಇದ್ರು ಹಿಂದೆ, ಯಾರ ಹತ್ರ ಹೆಚ್ಚು ಬೂತಲ್ಲಿ ಹೆಚ್ಚು ಮಾತಾಡಿದ ಯಮುನಾ ಶೆಟ್ಟರ್ ಅವರಿಗೆ ಜಾಸ್ತಿ ಅನುದಾನವನ್ನು ಕೊಡಿ ಅಂತ. ಅವರಿಗೂ ಅನುದಾನವನ್ನು ಕೊಡ್ತೀವಿ, ಬಾಕಿ ಅವರಿಗೆ ಕಡಿಮೆ ಇರುವವರಿಗೆ ಕೊಡ್ತೀವಿ. ಅದು ಮಧ್ಯದವರಿಗೆ ಕೊಡಲಿಲ್ಲ ಅಂತಿಲ್ಲ, ಅವ್ರಿಗೆ ಕೊಡು. ನಿಮ್ಮ ಬೂತಿನಲ್ಲಿರುವಂಥ ನಿಮ್ಮ ಮತವನ್ನು ಬೂತ್ ಮಟ್ಟದಲ್ಲಿ ಹೇಗೆ ಕಟ್ಟಬಹುದು? ಒಂದು ನೀರನ್ನು ಅಳತೆ ಮಾಡಲಿಕ್ಕೆ ಲೀಟರ್ ಇದೆ, ಬೆಲ್ಲ, ಸಕ್ಕರೆ, ಅಕ್ಕಿ ಎಲ್ಲ ಅಳತೆ ಮಾಡಲಿಕ್ಕೆ ಏನಿದೆ? ಗೋಣಿಯ ತೂಕ, ಕೆಜಿ ಇದೆ, ತೂಕದಲ್ಲಿ ಮಾಡಬಹುದು. ಒಬ್ಬ ಎಬಿಲಿಟಿಯನ್ನು ಹೇಗೆ ಚೆಕ್ ಮಾಡೋದು? ಅವ ಹೇಗೆ, ಆ ನಾಯಕರಲ್ಲಿ ಹೇಗೆ ಅಂತ ಎಬಿಲಿಟಿಯನ್ನು ಚೆಕ್ ಮಾಡೋದು ಹೇಗೆ? ಇನ್ ಈಸ್ ಪರ್ಫಾರ್ಮೆನ್ಸ್ ಅಲ್ವಾ? ಅವನು ಮಾಡಿದಂಥ ಸಾಧನೆ ಮೇಲೆ. ಈಗ ಪುತ್ತೂರಿನಲ್ಲಿ ಶಾಸಕನಾಗಿ 2 ವರ್ಷದಲ್ಲಿ ಏನು ಮಾಡದಿದ್ರೆ ನೀವೇನು ಹೇಳ್ತಾ ಇದ್ರಿ? ಅದೆಲ್ಲ ಪ್ರೀತಿಯಲ್ಲ ಇಚ್ಚಿ ಮೇಲೆ ದಾಲಾತಿಗತ್ತಿ ಆ ಜನ ಮತ್ತೆ ಪಾತ್ರೆ ಪೋಯಿದೆ ಅಂತೇಳಿ. ನಿಮಗೆ ಯಾರಿಗೂ ಹೇಳಲಿಕ್ಕೆ ಏನು ಸಿಗುತ್ತಿಲ್ಲ. ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ, ಬೇಕಾದಷ್ಟು ಅನುದಾನಗಳು ಬಂದಿದೆ. ಯಾರಿಗೆ ಬೇಕಿದ್ರೆ ನಮ್ಮ ಹತ್ರ ಎದುರಿಸುವ ಆಯುಧಗಳು ಅಂತ ಹೇಳಿದ್ರೆ ಕತ್ತಿದ್ದೊನ್ನೆ ಅಂತ ಹೇಳಿದಲ್ಲ ನಾನು. ನಮ್ಮ ಹತ್ರ ಎದುರಿಸುವಂಥ ವಿಚಾರಗಳು, ಅನುದಾನದ ಬಗ್ಗೆ ಆಗಲಿ, ಸರ್ಕಾರದ ವಿಚಾರ ಆಗಲಿ, ಬೇರೆ ಯಾವುದೇ ಆಗಲಿ, ಅವರನ್ನು ತಕ್ಕ ಉತ್ತರ ಕೊಟ್ಟು ಎದುರಿಸುವಂಥ ಶಕ್ತಿ ನಮ್ಮ ಹತ್ರ ಇದೆ. ಆದರೆ ನಾವು ಅದನ್ನು ಮುಟ್ಟಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ, ತಳಮಟ್ಟಕ್ಕೆ ಮುಟ್ಟಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ. ನಾನು ಹೆಚ್ಚನ್ನು ಮಾತಾಡೋದಿಲ್ಲ. ನೀವೆಲ್ಲ ನಿಮ್ಮಿಂದಾಗಿ ನಾನು ಇವತ್ತು ಶಾಸಕನಾಗಿ ನಿಂತು ಮಾತಾಡುವಂಥ ಯೋಗ್ಯತೆ ನನಗೆ ಬಂದಿದೆ, ಚೆನ್ನಾಗಿ ಗೊತ್ತಿದೆ. ರಾತ್ರಿ ಹಗಲು ಕೆಲಸ ಮಾಡಿದವರು ಇದ್ದೀರಿ ನೀವೆಲ್ಲ. ರಾತ್ರಿ ಹಗಲು ಕೆಲವರೆಲ್ಲ, ನಾನು ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಇಲ್ಲಿದ್ದಂಥ ಮಹಿಳೆಯರಿರ್ಬೋದು, ಪ್ರಮುಖರು ಇರ್ಬೋದು, ಎಲ್ಲ ಪಕ್ಷದ ಕಾರ್ಯಕರ್ತರು ಇರ್ಬೋದು. ರಾತ್ರಿ 3 ಗಂಟೆ 4 ಗಂಟೆಗೆ, ಒಬ್ಬೊಬ್ಬಳಿಗೆ 2 ಗಂಟೆಗೆ ನಾನು ಬೂತಲ್ಲಿ ಇದ್ದೆ, ಅರ್ಲಿ ಮಾರ್ನಿಂಗ್ 2 o'clock 3 o'clock ಬೂತಲ್ಲಿ ಇದ್ದೇನೆ ಅಂತ ಹೇಳಿದ್ದು ಕೂಡ ನಮ್ಮ ಹೃದಯದ ಕೆಲವು ಪುಟಕದಲ್ಲಿ ಬರೆದಿಟ್ಟಿದ್ದೀವಿ. ಅದನ್ನೆಲ್ಲ ನಮಗೆ ನೆನಪಿದೆ. ನಾವು ಯಾವ ರೀತಿ ನಿಮ್ಮನ್ನು ಋಣವನ್ನು ತೀರಿಸಲಿಕ್ಕೆ ಆಗ್ತದಾ ಇಲ್ವಂತ ನಮಗೆ ಗೊತ್ತಿಲ್ಲ. ಅದರ ಪ್ರಾಮಾಣಿಕತನವಾಗಿ ಪುತ್ತೂರಿನ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ನಮ್ಮ ಹತ್ರ ಮಾತಾಡಬೇಕಿದ್ರೆ ನಮ್ಮ ಹತ್ರ ಬಂದು ಯಾವಾಗಲೂ ಬ್ಲಾಕ್ ಅಧ್ಯಕ್ಷರು ಇರ್ತಾರೆ, ಇಲ್ಲ ನಾವು ಕೂತ್ಕೊಂಡು ಯಾವತ್ತು ನಮಗೆ ಸಮಯಗಳು ಬೇಕು, ಬ್ಲಾಕ್ ಅಧ್ಯಕ್ಷರ ಮುಖಾಂತರ ಬರ್ಬೋದು. ನನ್ನ ಹತ್ರ ಕೆಲವು ಆಗದೇ ಇರುವಂತ ವಿಚಾರಗಳಿದ್ದರೆ ನೀವು ಬ್ಲಾಕ್ ಅಧ್ಯಕ್ಷರ ಮುಖಾಂತರ, ಪ್ರಮುಖರ ಮುಖಾಂತರ ಹೇಳುವಂತ ಕೆಲಸವನ್ನು ಮಾಡಬಹುದು. ನಾನು ಯಾರಿಗೂ ಅನ್ಯಾಯವನ್ನು ಬಳಸುವುದೇ ಇಲ್ಲ, ಯಾರು ಹೇಳಿಕೊಟ್ಟದನ್ನು ಕೇಳುವುದೇ ಇಲ್ಲ. ಒಟ್ಟಿಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಇವತ್ತು ಕುಟುಂಬ ಸಮ್ಮೇಳನ ಅಂತ ಮಾಡಿದ್ದೀವಿ. ಯಾಕೆ? ನಮ್ಮ ಮನಸ್ಸುಗಳು ಹತ್ತಿರ ಬರಬೇಕು, ಮನಸ್ಸುಗಳು ದೂರ ಹೋಗಬಾರ್ದು. ಯಾವುದೇ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದೂರ ಹೋದರೆ ಆ ದೂರ ಗ್ಯಾಪ್, ಡಿಸ್ಟೆನ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲ ಬರ್ತದೆ. ಅದಕ್ಕೆ ನಾವು ಇವತ್ತು ಒಂದು ಕಡೆ ಕಾರ್ಯಾಗಾರ, ಒಂದು ಕಡೆ ಕುಟುಂಬ ಸಮ್ಮೇಳನ. ಇದೇ ವೇದಿಕೆಯಲ್ಲಿ ಇನ್ನು ನಮ್ಮವರು ಕುಡಿಲಿಕ್ಕಿದ್ದಾರೆ, ಹಾಡು ಹೇಳಲಿಕ್ಕೆ ಇದೆ, ದೊಡ್ಡ ಮುಖಂಡರು MS ಮಹಮ್ಮದರನ್ನು ಸೇರಿ ಇವತ್ತು ಯಕ್ಷಗಾನ ಕೂಡ ಇವತ್ತು ಇಲ್ಲಿ ನಡೀಲಿಕ್ಕಿದೆ. ಒಪ್ಪಿಕೊಂಡಿದ್ದಾರೆ. ಮೊನ್ನೆ ಅವರೆಲ್ಲ ಕುಟುಂಬ ಸಮೇತವಾಗಿ ಬರುವಾಗ ನನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಬರ್ಬೇಕಾ? ಇಲ್ಲದ್ರೆ ಅವ್ರಿಗೆ ಹೇಳಿದ್ರು, ನೀವು ಕೊಯಮಂಡೆ ಅಂತ ಕರ್ಕೊಂಡು ಬರೋದ್ರೆ ನೀವು ಅಲ್ಲಿಂದ ಬರ್ಲಿಕ್ಕಿಲ್ಲ. ಅವರು ಕೂಡ ಯಾಕೆ ಕುಟುಂಬವನ್ನು ಕರ್ಕೊಂಡು ಬರಬೇಕು? ನಮ್ಮ ಮಕ್ಕಳು ನಾವು ಎಲ್ಲ ಸೇರ್ಬೇಕು. ಈ ಕಾಂಗ್ರೆಸ್ ಸಮಿತಿ, ನಾವು ಕುಟುಂಬ ಅಂತ ಹೇಳಿದ್ರೆ ನಮ್ಮ ಶಕ್ತಿಯನ್ನು ತೋರಿಸುವಂತಹ ಕೆಲಸ ಯಾರಿಗೂ ಕೂಡ ಬಿಡಬಾರ್ದು. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆಗ ಹೇಳಿದೆ ಇದನ್ನು ನಾನು. ಒಂದು ಸತ್ತವರ ಮನೆಗೆ ಒಬ್ಬರು ಹೋದ್ರಂತೆ. ಒಂದು ಸತ್ತರು, ಯಾರೋ ಒಬ್ರು ನಮ್ಮ ಕಾರ್ಯಕರ್ತರು ಒಬ್ರು ಸತ್ತು. ಆಗ ಒಬ್ರು ಹೋದ್ರಲ್ಲಿ. ಹೋಗುವಾಗ ನನಗೆ ಫೋನ್ ಮಾಡಿದ್ರು, ನೀವು ಬರಬೇಕು ಅಲ್ಲಿ ನಮ್ಮ ಕಾರ್ಯಕರ್ತರು, ನಾನು ಬ್ಯಾಂಗ್ಳೂರಲ್ಲಿ ಇದ್ದೇನೆ, ಬರುವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಇವ್ರು ಹೋದ್ರಲ್ಲಿ. ಹೋಗುವಾಗ MLA ಅವರು 10 ಜನ, ಒಂದು 8 ಜನ ಹೇಳ್ತಾರೆ. MLA ಅವರು 10 ಜನ, ಅವ್ರಿಗೆ ಗೊತ್ತಿಲ್ಲ. ಅವರಲ್ಲಿ ಹೇಳಿದ್ರು, ಏನು ಬರ್ಪುಡ ಬಂಡೆ, ಯಾರು ಓಡೆ ಬರೋದೇನೆ ಗೊತ್ತು, ಓಡ್ ಬರ್ಪುಡಿ ಯಾ ಜನ ಸಾಕಲ್ಲ ಇವನ ವಿಷ ಬೀಜ ಹೇಳಿದ್ರು.
ಇದೇ ವಿಚಾರವನ್ನು ಇನ್ನೊಂದು ಪಕ್ಷಕ್ಕೆ, ಪಕ್ಷದ ಹೆಸರು ಇನ್ನೊಂದು ಪಕ್ಷಕ್ಕೆ ಹೋಲಿಕೆ ಮಾಡಿ ಅವನು ಹೇಳ್ತಾನೆ, ಆ ರೀತಿಯಲ್ಲಿ ಬ್ಯಾಂಗ್ಳೂರು ಪೋತೀರಿ ಎಂಟ ಪಂತೇರು ಪೂರದಿಂದ ತೂಗುನಿಯರ ಇಂಚಿನ ಕೂಡ ಇನ್ನು ಪೂರ ಮಲ್ಪೇರ ಬಂತೇನೆ ಆರೆಲ್ಲ ಇಂಚು ಬಣ್ಣಗೆ ಇಲ್ಲತೊಂದು ಬರ್ಪೋ ತಿಕ್ಕಿ ಒಂದು ಫೋನ್ ಕೊರ್ಪೆಂದೇರು ಇದು ಪಾತಿರಲಿ. ಇವೇನು ಇದ್ದ 2 ಓಟಿತ್ತು, ಆ ಓಟನ್ನು ಕಲ್ಕೊಂಡು ಇವನ ಮರ್ಯಾದೆಯನ್ನು ಕಲ್ಕೊಂಡು ಬಂದ ಅಂತ ಇವನಿಗೆ ಗೊತ್ತಿಲ್ಲ. ತಪ್ಪು ಎಲ್ಲಿ ಮಾಡ್ತಾರಂತೆ ನೋಡಿ. ಈ ತಪ್ಪುಗಳನ್ನು ನಾವು ಮಾಡಬಾರ್ದು. ನಮ್ಮದು ಅಂತ ಬಂದಾಗ ನಮ್ಮ ಹಾಗೆ ಮಾಡಿ ಆಗಿರಲಿ, ಪಕ್ಷ ಅಂತ ಬಿಟ್ಟು ಕೊಡುವಂಥ ಪರಿಸ್ಥಿತಿಯನ್ನೇ ಬಿಡಬಾರ್ದು. ಬೈರಿ ಗಲಾಟೆ ಮಾಡಿ ಅಂತ ನಾನು ಹೇಳೋದಿಲ್ಲ. ನಮ್ಮ ಪರವಾಗಿ ಮಾತಾಡಿದರೆ ಸಾಕು. ಬೇಡದನ್ನು ಫಾರ್ವರ್ಡ್ ಮಾಡಬೇಡಿ. ಒಳ್ಳೆಯ ಕೆಲಸ ಇದ್ರೆ ಫಾರ್ವರ್ಡ್ ಮಾಡಿ. ನಮ್ಮವರಿಗೆ ನಮ್ಮ ಬೈಯುವುದನ್ನು ನಿಲ್ಲಿಸಿ. ಸಿದ್ದರಾಮಯ್ಯರಿಗೆ ಏನಾದರೂ ಬೈದರೆ ಏನು ಹಾಕ್ಬಿಟ್ಟಿದೆ. ಇಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ನಾನು ವಕ್ಫಿನ ಬಗ್ಗೆ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟೆ. ಅದರಲ್ಲಿ ಏನೋ ಒಂದು ಸ್ಟೇಟ್ ನಿಮಗೆಲ್ಲ ಗೊತ್ತಿರ್ಬೋದು. ನನಗೆ ಟೊಪ್ಪಿ ಕೂಡಿಸಿದ್ರು, ಅದು ಹಾಕಿದ್ರು, ಏನೆಲ್ಲ ಮಾಡಿ ಹಾಕಿದ್ರು ಅಲ್ವಾ, ಎಲ್ಲ ನೋಡಿದ್ರಲ್ಲ. ಆಗ ನರೇಂದ್ರ ಮೋದಿ ಅವರು ಮುಸ್ಲಿಮರಿಗೆ ಕಿಟ್ಟು ಕೊಟ್ಟರು. ಯಾರಾದರೂ ಅವ್ರಿಗೆ ಟೊಪ್ಪಿಟ್ರ, ಯಾರಾದರೂ ದೂಷಣೆ ಮಾಡಿದ್ರ, ನಮ್ಮ ಪಕ್ಷದವರು ಯಾರಾದರೂ ಹೇಳಿದ್ರ? ನಮ್ಮ ಒಳ್ಳೆಯತನವನ್ನು ನಾವು ಪ್ರಶ್ನೆ ಮಾಡಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಮ್ಮ ಹತ್ರ ಶಕ್ತಿಯೇ ಇಲ್ಲ ಅಂತ. ನಾವು ಅವರನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ವಿಚಾರಗಳೇ ಇಲ್ಲ ಅಂತ. ದೇವಸ್ಥಾನದ ಬಗ್ಗೆ ಹೇಳಿದೆ ನಾನು ಮೊನ್ನೆ ಭಾಷಣಿಗೆ, ಇವರು ಮಾಡುವಾಗ ಹೇಳಿದ್ರು. ಆ ದೇವಸ್ಥಾನದ ಭಾಷಣ ನಾನು ಹೇಗೆ ಮಾಡಿದೆ ಅಂತ ಹೇಳಿದ್ರೆ, 95% ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿದೆ. ಕಟ್ಟೆ, ಮಸೀದಿ, ಭಜನಾ ಮಂದಿರ ಎಲ್ಲ ಸರ್ಕಾರಿ ಜಾಗದಲ್ಲಿದೆ. ಮುಸ್ಲಿಮರದು 1% ಸರ್ಕಾರಿ ಜಾಗದಲ್ಲಿದೆ. ಕ್ರೈಸ್ತರದು 0.5% ಇದೆ. ಈ 95%, 98% ಏನು ಹಿಂದೂ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿದೆ, ಇದನ್ನು ಸಕ್ರಮ ಮಾಡಿ, ಎಲ್ಲರದ್ದು ಇದನ್ನು ಸಕ್ರಮ ಮಾಡಬೇಕು ಅಂತ ಹೇಳಿದೆ. ಎಲ್ಲ ಧರ್ಮದವರು ಸಕ್ರಮ ಮಾಡಬೇಕು. ಬಿಜೆಪಿಯವರು ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ತಾ ಇದ್ರು, ಏನು ಮಾಡಲಿಲ್ಲ. ನಾವು ಅದನ್ನು ಮಾಡಬೇಕು, ನಾವು ಅದನ್ನು ಮಾಡಿ ತೋರಿಸ್ಬೇಕು ಅಂತ ಹೇಳಿದೆ. ಅವರು ಅದನ್ನು ಅಲ್ಲೇ ಕಟ್ ಮಾಡಿದ್ರು, ಅರ್ಧದಲ್ಲಿ ಕಟ್ ಮಾಡಿದ್ರು. ಅದನ್ನು ಮಾಡಿ ಒಂದು ತಿರುಚಿ ಬಿಟ್ಟರು. ನನಗೆ ಬಾಂಬೆಯಿಂದ ಒಬ್ಬರು ಫೋನ್ ಮಾಡಿದರು, ಇದಾದ ಇಂಚ ಹಿಂದೂ ದೇವಸ್ಥಾನ ಪುರ ಹೀಗೆ ಉಂಟು ಅಂತ ಹೇಳಿದ್ರು. ನಾಳೆ ಸ್ವಾಮಿ ಯೂಟ್ಯೂಬಲ್ಲಿ ನೋಡಿ, ಪೂರ್ತಿ ನೋಡಿ, ಇವರಿಗೆ ತಿರುಚುವಂಥದ್ದೇ ಕೆಲಸ. ಏನಾದರೂ ತಿರುಚಿ ಅದನ್ನು ಮಾಡಿಬಿಡುವಂಥ. ನಮ್ಮಲ್ಲಿ ಅದನ್ನು ಸರಿಯಾಗಿ ಹೇಳುವವರು ಇಲ್ಲ ಅಂತ, ಅದು ಸರಿಯಾಗಿ ಸರಿಪಡಿಸಿ ಹೇಳುವವರು ಕೂಡ ಇಲ್ಲ. ಇದು ನಮ್ಮ ದೌರ್ಬಲ್ಯ. ಇದನ್ನು ಅವರು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರ ಹತ್ರ ಜಾತಿ ಧರ್ಮದ ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಅದನ್ನು ನಾವು ಸರಿಯಾಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಮುಂದಿನ 3 ವರ್ಷದ ಮಧ್ಯೆ ಬರುವಂಥ ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ. ತಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಬೇಕಿದೆ. ನಿಮ್ಮೆಲ್ಲ ಋಣ ನನಗೆ ಇದೆ, ನನ್ನ ಋಣ ನಿಮಗೆ ಏನಿಲ್ಲ. ಪ್ರತಿ ಇವತ್ತಿಗೆ ಈ ಕಾರ್ಯಾಗಾರ ಮುಗ್ದಿಲ್ಲ. ಪ್ರತಿ ಮುಂದಿನ ಹಂತ ನಿಮ್ಮ ಹತ್ರ ಕೇಳ್ಬೋದು ಕೆಲವು ಕಾರ್ಯಕರ್ತರು. ನಿಮಗೆ ಮಾತ್ರ ಪಕ್ಷ ಕೆಲಸ ಮಾಡಿದ, ನಾವೇನು ಕೆಲಸ ಮಾಡಿಲ್ವಾ, ಕಾರ್ಯಕರ್ತರು ಎಲ್ಲಿದೆ ಅಂತ ಕೇಳ್ತಾರೆ. ಏನು ಹೇಳ್ತೀರಿ? ಮುಂದಿನ ಸಲ BLEಗೆ ಮಾಡ್ತೀವಿ, ಆನಂತರ ಕಾರ್ಯಕರ್ತರಿಗೆ ಮಾಡ್ತೀವಿ. ಯಾಕೆ ಇದನ್ನು ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ, ತುಂಬ ಜನ ಬಂದ ಕೂಡಲೇ ಅದು ಅದರ ಏನು ವಿಚಾರಗಳಿದೆ ಅದನ್ನು ಮುಟ್ಟಿಸಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಮೇಲ್ಮಟ್ಟದ ಎಲ್ಲರಿಗೂ ಮಾಡುವ ಕೆಲಸ ತರಬೇತಿಯನ್ನು ಮಾಡಿದ್ವಿ. ಮುಂದಿನ ದಿವಸ ವರ್ಷ ತರಬೇತಿ ಕೊಡುವ ಮುಖಾಂತರ ಇದರಲ್ಲಿ ಆಗಿರುವಂತಹ ಪ್ರಯೋಜನಗಳನ್ನು ತಾವು ಪಕ್ಷಕ್ಕೆ ಅರ್ಪಣೆ ಮಾಡಬೇಕು. ಈ ನಮ್ಮ ಮುಂದಿನ ಕೆಲಸಗಳಿಗೆ ನೀವು ಅರ್ಪಣೆ ಮಾಡಬೇಕು. ನೀವೆಲ್ಲ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡಬೇಕು ಅಂತ ನಿಮ್ಮ ಹತ್ರ ಹೇಳಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಾಗರಿಕರೇ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ, ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು. ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನ ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ.